ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಇನ್ನಿತ ಮಲ್ಲ ಸುದ್ದಿಲು ಸಾಲದೆ ತಂದು ಪಿರಕೊರಂದಿನ ಕೊಣಾಜೆ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಪದ್ರಾಡ್ ಚೆಕ್ ಬೌನ್ಸ್ ಕೇಸ್ ಕೊಣಾಜೆ ಪೊಲೀಸರು ಹಿಡಿದು ತನಿಖೆ. ಕಾರ್ಲಡ್ ಒಂಜೆ ಇಲ್ಲಡ್ದು 14 ಪೆತ್ತೊಲಿನ ಕಳೆಯನ್ನ ಯಶೋಧ ಆಚಾರ್ಯರ್ನ ಇಲ್ಲಡೆ ಒಡಿಪು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಬೊಕ್ಕ ಕಾರ್ಲದ ಯುವ ಕಾಂಗ್ರೆಸ್ ಭೇಟಿ ಸಮಾಧಾನ ಪಂಡಿನ ನಾಯಕರು. ನಮ್ಮ ಕುಂಡದ ಕರ್ನಾಟಕ ಬ್ಯಾಂಕ್ ಬಿಸಿನೆಸ್ ಟಾನಿಕ್ 105ನೇ ಸಂಚಿಗೆ ಪಜ್ಜೆ ಜನವರಿ 14 ಐತಾರ ಕುಡ್ಲದ ಡೊಂಗರಕೇರಿ ಕೆನರಾ ಹೈಸ್ಕೂಲ್ದ ಸುಧೀಂದ್ರ ಆಡಿಟೋರಿಯಂ ಸಂಭ್ರಮಾಚರಣೆ. ಎಸ್ಎಸ್ ನಾಯಕ್. ಕಟೀಲು ಗಿಡಗೆರೆತ ಶ್ರೀನಿಕೇತನುಡು ಕಟೀಲು ಮೇಳೊಡ್ದು ಸೇವೆ ಆಟ. ವಾರ್ತೆದ ವಿವರ. ಚೆಕ್ ಬೌನ್ಸ್ ಕೇಸ್ಗೆ ಸಂಬಂಧಪಟ್ಟದು ಕೊಣಾಜೆ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಚಂಚಲಾಕ್ಷಿಗೆ ಬಂಧನ ವಾರೆಂಟ್ ಜಾರಿ ಮಲ್ತದನು. ಆರು ತಪ್ಪಾದರಿಂದ ಕೊಣಾಜೆ ಪೊಲೀಸ್ ಸ್ಟೇಷನ್ದ ಪೊಲೀಸರು ತೆರಿಪಾದಿರು. ಚೆಕ್ ಬೌನ್ಸ್ ಕೇಸ್ಗೆ ಸಂಬಂಧಪಟ್ಟದು ಕೊಣಾಜೆ ಗ್ರಾಮ ಪಂಚಾಯತ್ ಗುರ್ಕಾರ್ದಿಗೆ ಬಂಧನ ವಾರೆಂಟ್ ಜಾರಿಯಾದಿತ್ತದು. ಗುರ್ಕಾರ್ದಿ ತರೆ ತಪ್ಪಾದಿருந்து ಕೊಣಾಜೆ ಪೊಲೀಸ್ ಸ್ಟೇಷನ್ದ ಪೊಲೀಸರು ತೆರಿಪಾದಿರು. ಕೊಣಾಜೆ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೇರಿಸಾಯದ ಗುರ್ಕಾರ್ದಿ ಚಂಚಲಾಕ್ಷಿ ತಪ್ಪಾದಿರು. ಆರು ಮಮತಾ ಶೈನಿ ಡಿಸೋಜಾ ಪನ್ಪನರೆಗ್ ಅಂದಾಜು 3 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಕೇಸ್ಡ್ ಆರೋಪಿ ಆದಿತ್ತದು. ಇತ್ತೆ ತೋಜೊಂದಿಜ್ಜರು 2023 ಜನವರಿ ಆಜಕ್ಕೆ ಕೇಸ್ ಪಾಡ್ದಿತ್ತಂಡ. ಕೋರ್ಟುಡು ಒರ್ಮಸರ್ತಿ ವಾದ ಓದಂಟ ನಡೆತದಿತ್ತಂಡ. ಇತ್ತೆ ಕೋರ್ಟು ಬಂಧನದ ಆದೇಶ ಪಿದಡ್ಪಾದಿತ್ತದು. ಪಂಚಾಯತ್ ಗುರ್ಕಾರ್ದಿ ತಪ್ಪಾದಿರು. ಕೊಣಾಜೆ ಪೊಲೀಸರು ನಾಡ್ಪತ್ತನ್ನ ಕಾರ್ಯಡುಲ್ಲೇರು. ಚಂಚಲಾಕ್ಷಿ ಅಪರಾಧ ಕೇಸುಡುಪ್ಪು ನಿರ್ದಾವ್ರ ಗುರ್ಕಾರ್ದಿ ಪಟ್ಟುಗು ತುರ್ತು ರಾಜಿ ಕೊರಡುಂದು ಬಿಜೆಪಿ ದಕ್ಕಲು ಒತ್ತಾಯ ಮಲ್ತಿದಿರು. ಇಲ್ಲಡು ಕಷ್ಟ ಉಂಡು ಬ್ಯಾಂಕ್ ಸಾಲ ಕಟ್ಟರೆ ಸಾಧ್ಯ ಇಜ್ಜಿ ಇಲ್ಲು ಏಲ ಮಾಪನೆಟ್ಟುಂಡು ಕಂಡನಿ ಪಿದೈ ದೇಶಗು ಪೋಪೆರು ಐಕಾದು ಸಾಯ ಮಲ್ಪುಲೆಂದು 2019 ಜನವರಿ 1 ಕೇಂದಿತ್ತೆರು. ಒಂಜೇ ಪಕ್ಷದಾರ ಬೊಕ್ಕ ದೋಸ್ತಿಯಾಯಿ ನೀಡ್ದಾವ್ರ ಸುರುಕು 2 ಲಕ್ಷ 5 ಬೊಕ್ಕ 50,000 ರೂಪಾಯಿ ಕೊಡ್ತಿತ್ತೆ. ಕರಾರುಡು 3 ತಿಂಗುಲ್ದುಲೈ ವಾಪಸ್ ಕೊಟ್ಪೆಂದು ಒತ್ತುನ್ನಂಚ 3 ಲಕ್ಷ ರೂಪಾಯಿದ ಚೆಕ್ ತೆತ್ತೊಂದೆ ಅಂಡ 3 ತಿಂಗುಲಾಂಡಲ ಕಾಸು ಕೊರಂದೆ ಬುಡಿಪಾಯಿ ನೀಡ್ದಾವ್ರ ಕೋರ್ಟ್ ಕೇಸ್ ಪಾಡ್ದೆ. ಸುರುಕು 2 ವಿಚಾರಣೆಗೆ ಹಾಜರಿಯಾದ 5 ಬೊಕ್ಕ 5 ವಿಚಾರಣೆಗೆ ಹಾಜರಿ ಆತಜೇರು. ಅಂಚಾದ ಕೋರ್ಟು ಬಂಧನ ವಾರೆಂಟ್ ಪಿದಡ್ಪಾದನಂದು ಮಮತಾ ಶೈನಿ ಡಿಸೋಜಾ ಪಂಡಿರು. ಸಹಾಯಕ ಪೊಲೀಸ್ ಕಮಿಷನರ್ ಆಫೀಸ್ಗೆ ಪೋದು 5 ಬೊಕ್ಕ ಮಮತಾ ಶೈನಿ ಪಂಚಾಯತ್ ಗುರ್ಕಾರ್ದಿನ ಇಲ್ಲಡೆ ಬೊಕ್ಕ ಪಂಚಾಯತ್ಗೆ ಕೊಣಾಜೆ ಪೊಲೀಸರಿನ ಒಟ್ಟಿಗೆ ಪೋಂಡಲ ಚಂಚಲಾಕ್ಷಿನ ಸುದ್ದಿ ಇಜ್ಜಿ ಇಲ್ಲಗ ಬೀಗ ಪಾಡ್ದಂಡು ಮೊಬೈಲ್ ಬಂದ್ ಆತಂಡು. ತಾನು ಪೊಲೀಸ್ ಸ್ಟೇಷನ್ಗೆ 2 ದಿನೊಡ್ದು ಬಲಿ ಬರೊಂದುಲ್ಲೆಂದು ಮಮತಾ ಶೈನಿ ಡಿಸೋಜಾ ಸುದ್ದಿ ಮಾಧ್ಯಮಗೂ ತೆರಿಪಾದಿರು. ನಾನು ನನ್ನ ಸ್ನೇಹಿತೆ ಆದ ಚಂಚಲಾಕ್ಷಿ ಅವರಿಗೆ ನಾನು ಸ್ವಲ್ಪ ದುಡ್ಡು ಕೊಟ್ಟಿದ್ದೆ. ನಮ್ಮ ಹಸ್ಬೆಂಡ್ ಡೆತ್ ಆದ ಕಾರಣ ಅವರದ್ದು ಸ್ವಲ್ಪ ದುಡ್ಡಿತ್ತು. ಆ ದುಡ್ಡಿನ ವಿಷಯ ಚಂಚಲಾಕ್ಷಿ ಗೊತ್ತಿತ್ತು. ಅವಳ ಮನೆ ಸೀಸ್ ಆಗ್ತದೆ ಅಂತೇಳಿ ಅವಳು ನನ್ನ ಕೈಯಿಂದ ಅಮೌಂಟ್ ತಗೊಂಡು ಸ್ವಲ್ಪ 3 ತಿಂಗಳಲ್ಲಿ ಕೊಡ್ತೇನೆ ಅಂತ ಹೇಳಿದ್ಲು. ಸೊ 3 ತಿಂಗಳಾಗಿ ಈಗ 3 ವರ್ಷ ಆಗ್ತಾ ಬಂತು. ಈಗ ವಾರೆಂಟ್ ಬಂದಿದೆ. ನಾನು ದಾಖಲೆ ಪ್ರಕಾರ ನಾನು ಯಾವಾಗ ಅವಳಿಗೆ ದುಡ್ಡು ಕೊಡ್ತೇನೆ ಅದು ದಾಖಲೆ ಪ್ರಕಾರ ನಾನು ಚೆಕ್ ತಗೊಂಡಿದ್ದೇನೆ, ಎಲ್ಲ ತಗೊಂಡಿದ್ದೇನೆ. ಆಗ ಈಗ ಅವಳು ದುಡ್ಡು ಕೊಡೋದಿಲ್ಲ ಅಂತೇಳಿ ವಾರೆಂಟ್ ಬಂದಿದೆ. ಹಾಗೆ ಈಗ ಕೋರ್ಟ್ ಮುಖಾಂತರ ವಾರೆಂಟ್ ಅಲ್ಲಿ ಇದೆ. ಅವಳು ಕೊಡುವುದು ಕಾಣ್ತಾ ಇಲ್ಲ. ಹಾಗೆ ಸ್ವಲ್ಪ ನನಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಕಾರ್ಲಡು ಒಂಜೆ ಇಲ್ಲದ 14 ಪೆತ್ತೊಲಿನ ಕಳೆವನ್ನ ಯಶೋಧ ಆಚಾರ್ಯರ್ನ ಇಲ್ಲಡೆ ಒಡಿಪು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಬೊಕ್ಕ ಕಾರ್ಲದ ಯುವ ಕಾಂಗ್ರೆಸ್ ಕೂಟ ಪೋದು ಇಲ್ಲಲ್ದಕ್ಲಿಗೂ ಸಮಾಧಾನ ಮಲ್ತದನು. ಕಾರ್ಲಡು ಒಂಜೆ ಇಲ್ಲದ 14 ಪೆತ್ತೊಲಿನ ಕಳೆವನ್ನ ಯಶೋಧ ಆಚಾರ್ಯರ್ನ ಇಲ್ಲಡೆ ಒಡಿಪು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಬೊಕ್ಕ ಕಾರ್ಲದ ಯುವ ಕಾಂಗ್ರೆಸ್ ಕೂಟ ಪೋದು ಇಲ್ಲಲ್ದಕ್ಲೆಗ್ ಸಮಾಧಾನ ಮಲ್ತಿರು. ಸರ್ಕಾರದ್ದು 5 ಲಕ್ಷ ರೂಪಾಯಿ ಪರಿಹಾರನು ತುರ್ತು ದೆಪ್ಪಾದ ಕೊರಡುಂದು ಕಾರ್ಲದ ಶಾಸಕರು ಮಂತ್ರಿ ಸುನಿಲ್ ಕುಮಾರ್ರೆಗ್ ಕೂಟದಕ್ಲು ಒತ್ತಾಯ ಮಲ್ತಿರು. ಒಂಜಿ ಪೆತ್ತನು ಯುವ ಕಾಂಗ್ರೆಸ್ ಸಮಿತಿದ ನಿಲೆಟ್ ದಾನ ಆದ ಕೊರ್ಪುಣಂದು ಒಡಿಪು ಯುವ ಕಾಂಗ್ರೆಸ್ ಗುರ್ಕಾರ್ಯರು ದೀಪಕ್ ಕೋಟ್ಯಾನ್ ಈ ಪೊರ್ತುಡು ಪಂಡಿರು. ಕಾರ್ಲಾ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಯೋಗೇಶ್ ನಯನ ಇನ್ನ ಕಾಂಗ್ರೆಸ್ ನಾಯಕರಾಯನ ಥಾರ್ನಾಥ ಕೋಟ್ಯಾನ್ ಪ್ರದೀಪ್ ಬೇಳಾಡಿ ಒಟ್ಟಿಗಿತ್ತಿರು. ಮಂತ್ರಿ ಸುನಿಲ್ ಕುಮಾರ್ 2 ಪೆತ್ತ ಬೊಕ್ಕ ಬಜರಂಗದಳ 1 ಪೆತ್ತ ದಾನ ಮಲ್ತದು ಮೆಚ್ಚುಗೆಗೆ ಸಂದಿದರು.
ಕರ್ನಾಟಕ ಬ್ಯಾಂಕ್ ಅರ್ಪಣೆದ ನಮ್ಮ ಕುಡ್ಲ ಟಿವಿ ಚಾನೆಲ್ ಪ್ರಸಾರ ಒಂದಿಪ್ಪುನ ಬಿಸಿನೆಸ್ ಟಾನಿಕ್ ವಿಶೇಷ ಕಾರ್ಯಕ್ರಮ 141 ಸಂಚಿಲೆನು ಗೆಲ್ಮೇಡು ಮುಗಿತದ 150ನೇ ಸಂಚಿದ ಸಂಭ್ರಮಾಚರಣೆ ಜನವರಿ 14 ಐತಾರ ಕಾಣೆ ಒರ್ಬೇಕ್ ಕುಡ್ಲ ಡೊಂಗರಕೇರಿ ಕೆನರಾ ಹೈಸ್ಕೂಲ್ದ ಸುಧೀಂದ್ರ ಆಡಿಟೋರಿಯಂ ಅಟ್ಟಣೆ ಮಲ್ತದನಂದು ಕಾರ್ಯಕ್ರಮದ ಚೀಫ್ ಕೋಆರ್ಡಿನೇಟರ್ ಬೊಕ್ಕ ನಿರೂಪಕರು ಎಸ್ ನಾಯಕ್ ಬುಧಾರ ಸುದ್ದಿಕುಟ್ಟೋಡು ತೆರಿಪಾದೆರು. ಕರ್ನಾಟಕ ಬ್ಯಾಂಕ್ ಅರ್ಪಣೆ ಮಲ್ತೊಂದು ಪುನಃ ನಮ್ಮ ಕುಡ್ಲಾ ಟಿವಿ ಚಾನೆಲ್ ಪ್ರಸಾರ ಪುನ ಬಿಸಿನೆಸ್ ಟಾನಿಕ್ ವಿಶೇಷ ಕಾರ್ಯಕ್ರಮ ಗೆಲ್ಮೆದ 141 ಸಂಚಿಲೆನು ಮುಗಿತದು 150 ಪಜ್ಜೆದಿ ಪುನಃ ಸಂಭ್ರಮಡುಂಡು. ಈ ಬಗೆಟ್ ಬುಧಾರ ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿಕುಟ್ಟ ನಡಪಾದು ಕಾರ್ಯಕ್ರಮದ ಚೀಫ್ ಕೋಆರ್ಡಿನೇಟರ್ ಬೊಕ್ಕ ನಿರೂಪಕರು ಚಾರ್ಟರ್ಡ್ ಅಕೌಂಟೆಂಟ್ ಎಸ್ ನಾಯಕ್ ಪಾತೆರ್ದು ಜನಪುಗಾರ್ತಿದ ಬೊಕ್ಕ ಜನೋಪಯೋಗಿ ಕಾರ್ಯಕ್ರಮ ಆದ ಪುನಃ ಕರ್ನಾಟಕ ಬ್ಯಾಂಕ್ ಬಿಸಿನೆಸ್ ಟಾನಿಕ್ ಗೆಲ್ಮೆಡು ಸಾಗದು 141 ಸಂಚಿ ಮುಗಿತದು. ಜನವರಿ 14 ಐತಾರ ಕಾಂಡೆ ಒರ್ಬೇಕ್ ಕುಡ್ಲ ನಗರದ ಕೆನರಾ ಹೈಸ್ಕೂಲ್ ಕ್ಯಾಂಪಸ್ ಡೊಂಗರಕೇರಿದ ಶ್ರೀ ಸುಧೀಂದ್ರ ಆಡಿಟೋರಿಯಂ 150ನೇ ಸಂಚಿದ ಸಂಭ್ರಮ ನಡಪರುಂಡು. ಕರ್ನಾಟಕ ಬ್ಯಾಂಕ್ ಇಂಚನೆ ಸಹಕಾರ ಕೊರಿಯರೆ ಉಂಡು ಎಂದು ಪಂಡಿರು. ನಮ್ಮ ಕುಡ್ಲ ವಾಹಿನಿಯ ಅತ್ಯಂತ ಜನಪರ ಜನಪ್ರಿಯ ಮತ್ತು ಜನೋಪಯೋಗಿ ಕಾರ್ಯಕ್ರಮ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ಬಹಳ ಒಂದು ಸಂತೋಷ ಏನಂದರೆ ಡಿಸೆಂಬರ್ 30, 2018 ಪ್ರಾರಂಭವಾದದ್ದು ಈ ಕಾರ್ಯಕ್ರಮ ಅವಿರತವಾಗಿ ಮುನ್ನಡೆದು ಈಗ ನಾವು 150ನೇ ಸಂಚಿಕೆಯನ್ನು ಇದೇ ಭಾನುವಾರ ಜನವರಿ 16 ಆಯೋಜಿಸಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಇಟ್ ಈಸ್ ಲೈಕ್ ಎ ರೆಫರೆನ್ಸ್ ಮೆಟೀರಿಯಲ್ ಅಂತ ಹೇಳ್ಬೋದು. ತುಂಬ ಈ ಬಿಸ್ನೆಸ್ ಸ್ಕೂಲಿಗೆ ಹೋಗುವ ವಿದ್ಯಾರ್ಥಿಗಳಿರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅದನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂಥ ಒಂದು ಕಾರ್ಯಕ್ರಮ ಈ ಬಿಸ್ನೆಸ್ ಟಾನಿಕ್ 150ನೇ ಸಂಚಿಕೆಗೆ ನಾಡ್ದು ದಾಪುಕಾಲ ಇಡ್ತಾ ಉಂಟು ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಇದರಲ್ಲಿ ಬಹಳ ಒಂದು ಏನಂದರೆ ಫೈನಾನ್ಷಿಯಲ್ ಫ್ರೀಡಮ್ ಫ್ರಾಮ್ ಸ್ಟಾಕ್ ಮಾರ್ಕೆಟ್ ಅಂತ ಸಿ ಎ ರುದ್ರಮೂರ್ತಿ ಅಂದರೆ ನಾವು ರಾಕೇಶ್ ಜುಂಜುನ್ವಾಲಾ ಅಂತ ಸೌತ್ ಅಂತ ಹೇಳ್ಬೋದು. ಅಷ್ಟು ಒಂದು ಪರಿಣಿತರು, ಯಂಗ್, ಎನರ್ಜೆಟಿಕ್ ಮತ್ತು ಅಷ್ಟು ಒಂದು ನಾಲೆಜ್ ಬ್ಯಾಂಕ್ ಇನ್ ಶೇರ್ ಮಾರ್ಕೆಟ್. ಈ ಬಗ್ಗೆ ನಾವು ಯಾಕೆ ಮಾಡೋದಂದರೆ ಕಳೆದ ಈ ಇಂಟ್ರೆಸ್ಟ್ ರೇಟ್ಸ್ ಫಾಲಿಂಗ್ ಟ್ರೆಂಡ್ ಆದ ಕೂಡಲೇ ಜನರು ಲೆಫ್ಟ್ ರೈಟಲ್ಲಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ ಅದರ ಒಂದು ಕೂಲಂಕುಷವಾದ ಜ್ಞಾನ ಇಲ್ಲದೆ ಮಾಡಿದರೆ ಈ ಹೇಳ್ತಾರೆ ನಾವು ಟರ್ನಿಂಗ್ನಲ್ಲಿ ಓವರ್ಟೇಕ್ ಮಾಡಿದ್ದಾರೆ. ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅವರಿಗೆ ಕೂಡ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಒಂದು ಕಿವಿ ಮಾತು ಹೇಳಬೇಕು. ಅದಕ್ಕೆ ಒಂದು ಪರಿಣಿತರನ್ನೇ ನಾವು ಇದಕ್ಕೆ ಆಹ್ವಾನಿಸಿದ್ದಾರೆ. ಅನಿಲ್ ಭಾರದ್ವಾಜ್ ಕೂಡ ಅವರಿಗೆ ಸಾಥಿಯಾಗಿ ಕೂಡ ಬರ್ತಾ ಇದ್ದಾರೆ. ಇದು ಒಂದು ಉತ್ತಮ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ರಾಜಾ BS ಪಾತಿರ್ದು ಈ ಕಾರ್ಯಕ್ರಮದ ಬಗೆಟ್ ಕರ್ನಾಟಕ ಬ್ಯಾಂಕ್ ಖುಷಿ ತೆರಿಪಾಂಡು. ಸಮಾಜಗೂ ಬೋಡಾಯಿನ ಈ ಕಾರ್ಯಕ್ರಮಲು ಜನಕ್ಲಿಗೆ ಉಪಯೋಗ ಆಪುಂಡು. ಈ ರೀತಿದ ಕಾರ್ಯಕ್ರಮಲಿಗೆ ಕರ್ನಾಟಕ ಬ್ಯಾಂಕ್ದ ಸಹಕಾರ ಏಪಲ ಉಪ್ಪುಣು ಪಂಡಿರು. ಮತ್ತು ಕರ್ನಾಟಕ ಬ್ಯಾಂಕಿನಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಈ ಪ್ರೋಗ್ರಾಮ್ನ ಬಗ್ಗೆ ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ. ಒಂದು ಸಮಾಜಮುಖಿಯಾದಂಥ ಇಂತಹ ಕಾರ್ಯಕ್ರಮಗಳು ಮತ್ತು ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ ಸಬ್ಜೆಕ್ಟ್ಗಳು ಅತ್ಯಂತ ರಿಲೆವೆಂಟ್ ಮತ್ತು ಜನೋಪಯೋಗಿ ಅಂತೇಳಿ ಹೇಳಲಿಕ್ಕೆ ನಾನು ಆಶಿಸ್ತೇನೆ. ಫುಲ್ ಬಜೆಟ್ನಿಂದ ಹಿಡಿದದ್ದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ವರೆಗೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟಿಂದ ಹಿಡಿದದ್ದು ಪ್ರೊಫೆಷನಲ್ ಲೈಫನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ, ಕೋವಿಡ್ನಿಂದ ಹಿಡಿದದ್ದು ಬಿಸ್ನೆಸ್ ಚಾಲೆಂಜಸ್ವರೆಗೆ, ಅಥವಾ ಸೈಬರ್ ಕ್ರೈಮ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್ ಆಫ್ ಲೈಫ್ ಆ್ಯಂಡ್ ಪ್ರೊಫೆಷನ್, ಹಾಗೆ ಬ್ಯಾಂಕಿಂಗ್ ಟು ಅಕಾಡೆಮಿಕ್ಸ್, ಹಾಗೆ ಕಾನ್ಸ್ಟಿಟ್ಯೂಷನ್ ಟು ಯೋಗ ಮತ್ತು ಪೊಲಿಟಿಕಲ್ ಸೈನ್ಸಿಂದ ಹಿಡಿದದ್ದು ಸೋಷಿಯಲ್ ಸೈನ್ಸ್ವರೆಗೆ ತುಂಬ ಸಬ್ಜೆಕ್ಟ್ಗಳನ್ನು ಕವರ್ ಮಾಡಿ ಹಲವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳನ್ನು ಮತ್ತು ಸಾಮಾಜಿಕ ಕಳಕಳಿ ಇದ್ದಂಥವ್ರನ್ನು ಕೂಡ ಕರೆದು ನೀವಿಂಥ ಪ್ರೋಗ್ರಾಮನ್ನು ಚೆನ್ನಾಗಿ ಮಾಡಿದ್ದೀರಿ, ನಿಮಗೆಲ್ಲ ಅಭಿನಂದನೆ ಸಂದೇಶಿಸ್ತಾ ನಮ್ಮ ಬ್ಯಾಂಕಿನಿಂದ ಕೂಡ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಯಾವಾಗಲೂ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಈ ಕಾರ್ಯಕ್ರಮಕ್ಕೆ, ನಿಮ್ಮ ಟಿವಿಗೆ ಯಶಸ್ಸನ್ನು ಕೋರ್ತಾ ನಮ್ಮ ಕುಡ್ಲಾ ಚಾನೆಲ್ದ ನಿರ್ದೇಶಕರು ಹರೀಶ್ ಬಿ ಕರ್ಕೇರ ಎತ್ಕೊಂಡಿರು. ನಮ್ಮ ಕುಡ್ಲಾ ನಿರ್ದೇಶಕರಾಯಿನ ಲೀಲಾಕ್ಷ ಬಿ ಕರ್ಕೇರ, ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮದ ಸಂಯೋಜಕಿ ಯಶಸ್ವಿನಿ ಕೆ ಅಮೀನ್ ಸುದ್ದಿ ಕೊಟ್ಟಡಿದ್ದರು. ಬೆದ್ರಡು ಪ್ರಭು ಹಾಸ್ಪಿಟಲ್ ನಡಪಾದಿತ್ತಿನ ಡಾಕ್ಟರ್ ಕೃಷ್ಣ ಮೋಹನ್ ಪ್ರಭು ಅಂಗಾರೆ ತೀರಿಯರು. ಅರೆಗು 55 ವರ್ಷ ಪ್ರಾಯ ಸಂದದನು. ವೈದ್ಯರಾದಿತ್ತಿನ ಒಟ್ಟುಗು ಡಾಕ್ಟರ್ ಪ್ರಭು ಛಾಯಾಚಿತ್ರಗ್ರಹಣ, ಸೈಬರ್ ತಂತ್ರ ಚಾತುರ್ಪದ ಒಟ್ಟುಗು ಬೇತೆ ಬೇತೆ ನಮೂನೆಡು ಸಂಶೋಧಕರ್ಲ ಆದಿತ್ಯರು. ವೈದ್ಯರಾದಿತ್ತಿನ ಒಟ್ಟುಗು ಛಾಯಾಚಿತ್ರಗ್ರಹಣ,
ಸೈಬರ್ ತಂತ್ರ ಚಾತುರ್ಪದ ಒಟ್ಟುಗು ಬೇತೆ ಬೇತೆ ನಮೂನೆಡು ಸಂಶೋಧಕರಾದಿತ್ತಿನ ಡಾಕ್ಟರ್ ಕೃಷ್ಣ ಮೋಹನ್ ಪ್ರಭು ಅಂಗಾರೆ ತೀರಿಯರು. ಅರೆಗು 55 ವರ್ಷ ಪ್ರಾಯ ಸಂದದಿತ್ತಂಡು. ಬೊಡೆದಿ ಬೊಕ್ಕ ಮಗಲೆನು ಪ್ರಭು ಆಗತಿದೇರು. ಮೂಡಬಿದ್ರೆ ಪ್ರಭು ಹಾಸ್ಪಿಟಲ್ನು ನಡಪಾಯಿನಾರ್ಲ ಕೃಷ್ಣ ಮೋಹನ್ ಪ್ರಭು ಆದಿತ್ಯರು. ಕೆಎಂಸಿಡು MBBS ಬೊಕ್ಕ MS ಪದವಿ ಪಡೆತಿನ ಡಾಕ್ಟರ್ ಪ್ರಭು ಪ್ರಕೃತಿನು ಪ್ರೀತಿ ಮಲ್ತೊಂದಿತ್ತೆರು. ಪರ್ವತ ಏರುನ ಕಾಡುಮುರ್ಗದ ರಚನೆ, ಶಾಸ್ತ್ರೀಯ ಸಂಗೀತ ಇಂಚ ಮಾತೆಟ್ಲ ಬಿರ್ಸೆರಾದಿತ್ತೆರು. ಜೀವಶಾಸ್ತ್ರ, ಔಷಧಶಾಸ್ತ್ರ, ಖಗೋಳಶಾಸ್ತ್ರ, ಪ್ರಾಚ್ಯವಸ್ತು ಶಾಸ್ತ್ರೊಡ್ಲ ಉಮೇದು ಜ್ಞಾನ ಇತ್ತಿನ ಡಾಕ್ಟರ್ ಕೃಷ್ಣ ಮೋಹನ್ ಪ್ರಭು ಪಿರಾಕದ ರೀತಿಡು ವೈಜ್ಞಾನಿಕ ದಿಟ್ಟಿದಿ ಒಂದು ಅರೆನ ಇಲ್ಲನು ಕಟ್ಟಾದೆರು. ರೋಟರಿ ಕ್ಲಬ್ದ ಕಾರ್ಯಂತಿರ್ಲ ಆದ ಸೇವೆ ಸಂದಾದಿನ ಡಾಕ್ಟರ್ ಪ್ರಭು ಚಾಲ್ಯನ ಗುಣಲಕ್ಷಣ ಬೊಕ್ಕ ದೇಶುಡುಪ್ಪುನ ಅವೆತ ಜಾತಿಲು ಬಗೆಟ್ ಸಂಶೋಧನೆ ಬರವು ಬರೆದು ಅವು ಅಂತಾರಾಷ್ಟ್ರೀಯ ಪೇಪರ್ಲಿಡು ಅಚ್ಚಾದಿತ್ತಂಡು. ಬಿದ್ರಾ ತಾಲೂಕು ಪುರಸಭಾ ಸುತ್ತದ ಕೀರ್ತಿ ನಗರದ ಮಾರ್ಗದ ಬರಿಟ್ ಪೆತ್ತದ ಮಂಡೆ ಒಂಜೇನು ಗೋಣಿಡು ದಿಂಜಾದಿತ್ತಿನವು ತೋಜಿತಂಡು. ಒಂದು ಊರ್ದಕ್ಲಿನ ಬಾರಿ ಏವ್ರಗೂ ಕಾರಣ ಆತಂಡು. ಬಿದ್ರಾ ತಾಲೂಕು ಪುರಸಭಾ ಸುತ್ತದ ಕೀರ್ತಿ ನಗರದ ಮಾರ್ಗದ ಬರಿಟ್ ಪೆತ್ತದ ಮಂಡೆ ಒಂಜೇನು ಏರೋದಾನ್ನ ಗೋಣಿಡು ದಿಂಜಾದೀತಿನವು ತೋಜಿದು ಊರುದಕ್ಲಿಗೆ ಬಾರಿ ಏವ್ರಗೂ ಕಾರಣ ಆತಂಡು. ಒಂದು ಬುಧಾರ ಕಾಂಡೆ ಊರ್ದಕ್ಲಿನ ಗುಮನಗು ಬೈತಂಡು. ಪೊಲೀಸರಿಗೆ ಮಾಹಿತಿ ಕೊಡ್ತಿರೋ ಅಂಗಾರೆ ರಾತ್ರಿ ಕಿಡಿಗೇಡಿಲು ಪೆತ್ತದ ಕಡ್ತಿನ ತರೆನು ಗೋಣಿಡು ಕನತದು ಮುಲ್ಪ ದಕ್ಕದು ಪೋದಿಪ್ಪೊಡುಂದು ಪೊಲೀಸರು ಸಂಶಯ ತಾಳ್ದಿರು. ಅವೇನು ಪೊಲೀಸರು ಅಲ್ಪಡ್ದು ದೆಪ್ಪಾದಿರು. ಕಿಡಿಗೇಡಿಲಿನ ಪತ್ತೆರೆ ಪೊಲೀಸರು ತನಿಖೆ ಮಲ್ತೊಂದುಲ್ಲೇರು. ಈ ಸಂಗತಿ ಬಗೆಟ್ಟು ಬಿದ್ರಾ ತಾಲೂಕು ಹಿಂದೂ ಜಾಗರಣ ವೇದಿಕೆ ಏವ್ರ ತೋಜಾದಲು. ಆರೋಪಿಲೇನು 2 ದಿನ ತುಲೈ ಪತ್ತಜಿಂಡ ಪೊಲೀಸ್ ಸ್ಟೇಷನ್ ಪೊಗ್ಗುವ ಅಂದು ಅಕುಲು ಜಾಗ್ರತೆ ಪಂತಿರೋ. ಕುಡ್ಲಾ ಕುಲಶೇಖರದ ಸಂಧ್ಯಾ ಪನ್ಪುನ ಬಾರಿ ಬಡಪತ್ತದ ಸಂಸಾರದ ಪೊಣ್ಣು ಮಗಲು ಹಂಶಿನಿ 4ನೇ ಕ್ಲಾಸ್ ಕಲ್ತೊಂದಿತ್ತದು. ಡಿಸೆಂಬರ್ 28 ಕುಡ್ಲಡು ಮಾರ್ಗವಗಡಾದು ಬಾರಿ ಪೆಟ್ಟಾದು ಏಜೆ ಆಸ್ಪತ್ರೆಡುಲಾಲು ಅಲ್ಲಿನ ಮರ್ದಗು ಬಾರಿ ಖರ್ಚು ಆವಂದಿತ್ತದು. ಎಡ್ಡೆ ಮನಸ್ತ ದಾನಿಲು ಪಣವಸಾಯ ಮಲ್ಪೆರೆ ದುಂಬು ಬರಡಾತಂಡು. ಜೋಕ್ಲೆ ಪ್ರಾಯುಡು ಮಾತಾ ಜೋಕ್ಲೆ ನಂಚ ಗೊಬ್ಬುದು ಖುಷಿ ಟುಪ್ಪೊಡಾಯ್ನ ಈ 10 ವರ್ಷದ ಪೊಣ್ಣು ಮಗಲು ಹಂಶಿನಿ ಇತ್ತ ಆಸ್ಪತ್ರೆದ ಬೆಡ್ಡು ಜೆತ್ತದು ಕಣ್ಣನೀರು ಜಪಡಾವಂದುಲ್ಲಲು ಅಲ್ಲಿನ ಸ್ಥಿತಿನು ತೂದು ಬಜಿ ಅಪ್ಪೆಮ್ಮೆ ಮಾತ್ರ ಅತ್ತು ಏರ್ಲ ಕಣ್ಣನೀರು ಜಪುಡಾವಡೆ ಅಂಚಿನ ಬಜಿ ಪಾಪದ ಕುಟುಂಬ ಮೊಕ್ಲಿನ ಬಾಡಿಗೆದ ಇಲ್ಲಡುಪ್ಪುನ ಬಡಪೊತ್ತದ ಈ ಕುಟುಂಬ ಇತ್ತೆ ಪೊಣ್ಣನ ಮರ್ದದ ಖರ್ಚಿಗೂ ಲಕ್ಷಗಟ್ಲೆ ಖರ್ಚಿ ಮಲ್ಪುಡಾದು ಬೈದಂಡು. ಕುಡ್ಲಾ ಕುಲಶೇಖರದ ಸಂಧ್ಯಾ ಪನ್ಪುನರ್ನ ಮಗಲು ಡಿಸೆಂಬರ್ 28 ಮೇರಿ ಹಿಲ್ ವಿಕಾಸ್ ಕಾಲೇಜ್ದ ಎದುರು ನಡತಿನ ಮಾರ್ಗ ಅವಗಡುಡು ಜೋರದ ಪೆಟ್ಟಾದು ಕುಡ್ಲದ ಏಜೆ ಆಸ್ಪತ್ರೆ ಸೇರ್ದು ಮರ್ದು ಪಡೆಯೊಂದುಲ್ಲಲು. 10 ವರ್ಷದ 4ನೇ ಕ್ಲಾಸ್ ಕಲ್ತೊಂದಿತ್ತಿನ ಪೊಣ್ಣು ಹಂಶಿನಿಗ್ ಇಂಚಾಯರೆ ಬಲ್ಲಿತ್ತಂಡು. ಬದುಕುವಲ ಇಜ್ಜಾಂದ್ ಪನ್ಪುನಡೆ ಮುಟ್ಟುದಿನ ಸ್ಥಿತಿಗತಿ ಟುಪ್ಪುನ ಹಂಶಿನಿಗ್ ಲಂಗ್ಸ್ ತರೆಕ್ ಎಲುಕು ಪೆಟ್ಟಾದಿತ್ತದು ಇತ್ತೆನೆ ಏತೋ ಖರ್ಚಾತಂಡು. ಅಂಚಾದು ಎಡ್ಡ ಮನಸ್ತ ದಾನಿಲು ಪೊಣ್ಣು ಹುಷಾರಾಯರೆ ಕೂಡ ಅಲೆಗ್ ಬದುಕು ಕೊರಿಯರೆ ದುಂಬು ಬರುಡಾತಂಡು. ಎಡ್ಡ ಮನಸ್ತ ದಾನಿಲು ಪಣವು ಒದಗಾಯರೆ ಮಾಹಿತಿ ಇಂಚ ಉಂಡು. ಸಂಧ್ಯಾ ಅಕೌಂಟ್ ನಂಬ್ರ 3 ರಡ್ಡು 0 2 0 1 0 0 1 7 1 IFSC ಕೋಡ್ UBIN 05 2 0 ಯೂನಿಯನ್ ಬ್ಯಾಂಕ್ ಕೂಳೂರು ಶಾಖೆ ಕುಡ್ಲಾ ಆದುಂಡೊಂದು ಪ್ರಕಟಣೆಡು ತೆರಿಪಾದಿರೋ. ಕುಂದಾಪುರದ ಹಲವು ಮಕ್ಕಳ ತಾಯಿ ಪಂಡೆ ಮಲ್ಲಪುದರ್ ಪಡೆತಿನ ಕೋಟ ಅಮೃತೇಶ್ವರಿ ದೇವಸ್ಥಾನದ ವರ್ಷದ ಜಾತ್ರೆ 2 ದಿನ ನಡೆತಂಡ. ಅಂಗಾರೆ ಡಕ್ಕೆ ಬಲಿ ಬೊಕ್ಕ ಸುಲಭಾರದ ಒಟ್ಟುಗು ಜಾತ್ರೆ ಆಕೇರಿಯಾಡ್. ಕುಂದಾಪುರದ ಪುರಾಣ ಪುದರ್ಪೊಯ್ ಕ್ಷೇತ್ರ ಬೊಕ್ಕ ಹಲವು ಮಕ್ಕಳ ತಾಯಿ ಪಂಡೆ ಮಲ್ಲಪುದರ್ ಪಡೆತಿನ ಕೋಟ ಅಮೃತೇಶ್ವರಿ ದೇವಸ್ಥಾನದ ವರ್ಷದ ಜಾತ್ರೆ 2 ದಿನ ನಡೆತಂಡ. ಸೋಮವಾರ ರಾತ್ರಿ ಹಾಲಿಟ್ಟು ಸೇವೆ ಗೆಂಡೋತ್ಸವ ಕೋವಿಡ್ ಮಾರ್ಗಸೂಚಿದಂಚ ತಕ್ಕ ಮಟ್ಟಿಡು ನಡೆತಂಡ. ವರ್ಷಲ ನಡಪವನಂಚ ಅಂಗಾರೆ ಕಾಂಡೆ ಡಕ್ಕೆ ಬಲಿ ಸುಲಭಾರ ಸೇವೆ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರಿರು ಆನಂದ ಸಿ ಕುಂದರ್ ಇತ್ತದು ನಡೆತಂಡ. ದೇವಸ್ಥಾನದ ಆಡಳಿತಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ದೇವಸ್ಥಾಪನಾ ಸಮಿತಿ ಸದಸ್ಯರು, ಪೂಜಾ ಪ್ರತಿನಿಧಿಗಳು ಬೊಕ್ಕ ಊರ ಪರವೂರ ಭಕ್ತರು ಪಾಲ್ಗೊಂಡಿರು.
ಕ್ಯಾಟರಿಂಗ್ ಯಜಮಾನರ ಒಗ್ಗಟ್ಟು ಭಾರಿ ಅಗತ್ಯ ಅಂದು ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಧನಿಕ್ಲಿನ ಸಂಘದ ಗುರ್ಕಾರ್ಯರು ಸಂತೋಷ್ ಪೂಂಜಾ ಪಂತಿರು ಅಂಗಾರೆ ಕುಡ್ಲಡ್ ನಡತಿನ ಸಂಘದ ಸಭೆಟ್ಟು ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಧನಿಕ್ಲಿನ ಸಂಘ ಕುಡ್ಲದ ಸಾಮಾನ್ಯ ಸಭೆ ಅಂಗಾರೆ ಕುಡ್ಲಡ್ ನಡತಂಡ ಸಂಘದ ಗುರ್ಕಾರ್ಯರು ಸಂತೋಷ್ ಪೂಂಜಾ ಪಾತಿರ್ದು ಕ್ಯಾಟರಿಂಗ್ ಯಜಮಾನರ ಒಗ್ಗಟ್ಟು ಭಾರಿ ಅಗತ್ಯ. ಕೊರೋನಾದ ಪೊರ್ತುಡು ನಮ್ಮ ಬಾರಿ ಜಾಗೃತಿಡು ಕೆಲಸ ಮಲ್ಪುಡಾತಂಡು. ಶುದ್ಧ ನಿರ್ಮಲದ ಅಟಿಲು ಒದಗಾವನ ಒಟ್ಟುಗೂ ಎಂಕಲು ತಿಕ್ಕುನ ಕಾಸಿಡ್ಲ ಚೌಕಾಸಿ ಮಲ್ಪಂದೆ ಎಡ್ಡ ಕ್ಯಾಟರಿಂಗ್ ವ್ಯವಸ್ಥೆ ಮಲ್ಪುಡಾತಂಡು. ಕ್ಯಾಟರಿಂಗ್ ವ್ಯವಸ್ಥೆನು ನನಲಾತು ಸುಧಾರಣೆ ಮಲ್ಪರೆ ಬೇತೆ ಬೇತೆ ಕ್ರಮಕ್ಲಿನ ಬಗೆಟ್ಟು ಮಾಹಿತಿ ಕೊರಿಯರು. ಯಾರತ್ರ ಕ್ಯಾಟರಿಂಗ್ ಇದು ಲೈಸೆನ್ಸ್ ಉಂಟು, ಫುಡ್ ಲೈಸೆನ್ಸ್ ಉಂಟು, ಅವರಿಗೆ ಮಾತ್ರ ಕ್ಯಾಟರಿಂಗ್ ಅನ್ನು ನಿಮ್ಮ ಹಾಲಲ್ಲಿ ಕೊಡಬೇಕಂತ ಅವರ ಕೂಡ ಮನಸ್ಸಿಗೆ ಬರುವಂತೆ ನಾವು ಕ್ರಮಗೊಳ್ಳುತ್ತೇವೆ. ನಾವು ಕ್ಯಾಟರಿಂಗ್ ಮಾಡುವಾಗ ನಾವು ಯಾವ ರೀತಿಯಲ್ಲಿ ಒಳ್ಳೆ ಮಾಡಿ ಒಳ್ಳೆ ಕ್ವಾಲಿಟಿ, ಯಾವ ರೀತಿಯಲ್ಲಿ ಒಳ್ಳೆ ಊಟವನ್ನು ಕೊಡುವ ಅಂತ ಒಂದು ಕಾಂಪಿಟಿಷನ್ ನಾವು ಮಾಡುವ. ನಮಗೆ ಗೊತ್ತುಂಟು, ಕೆಲಸ ನಾವು ಒಬ್ಬರು 300 ರೂಪಾಯಿ ಕೊಟ್ಟರೆ ಇನ್ನೊಬ್ಬರು 200 ರೂಪಾಯಿ, 250 ರೂಪಾಯಿ ಹಾಗೆ ಮಾಡಿದ್ರೆ ನಮಗೆ ಖಂಡಿತವಾಗಿಯೂ ನಮ್ಮ ಕ್ಯಾಟರಿಂಗ್ ಒಂದು ಸ್ಟ್ಯಾಂಡರ್ಡ್ ಅಂತ ಬರ್ಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಹೇಗೆ ಈಗ ಉಂಟಾ ಹಾಗೆ ಮುಂದೆ ಕೂಡ ಹಾಗೆಯೇ ಇರುವುದು. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಫುಡ್ ಅನ್ನು ಕೊಟ್ಟು ನಮ್ಮ ಈ ದರವನ್ನು ಒಂದು ನಿಗದಿ, ಅಂದ್ರೆ ನಾವು ಒಂದು ದರವನ್ನು ಕೊಡುವಾಗ ನಮಗೆ ಇದು ಆಗ್ತದ, ಇಷ್ಟು ನಾವು ದರ ಕೊಟ್ಟರೆ ನಮಗೆ ಇದರಲ್ಲಿ ಲಾಭ ಉಂಟಾ, ಜನರು ಒಳ್ಳೆ ಫುಡ್ ಕೊಟ್ರೆ, ಒಳ್ಳೆ ಊಟ ಕೊಟ್ರೆ, ಒಳ್ಳೆ ಇದು ಕೊಟ್ರೆ ಅವರು ನಮಗೆ ಖಂಡಿತವಾಗಿ ಅವರು ನಮಗೆ ಆರ್ಡರ್ ಕೊಡ್ತಾರೆ. ಸಭೆಟ್ಟು ಸುಧಾಕರ್ ಕಾಮತ್, ಎಂಎಸ್ ಇಕ್ಬಾಲ್, ಫೆಲಿಕ್ಸ್ ಡಿಸೋಜಾ, ಮಾಜಿ ಗುರ್ಕಾರ್ಯರು ಅನೀಶ್ ಶೇಖ್, ವಿದ್ಯಾಧರ್ ನಾಗ್ಬೇಕರ್, ರಾಜ್ಗೋಪಾಲ್ ರೈ, ವಿಜಯ್ ಕುಮಾರ್ ಪಾಲ್ದೆತ್ತುಂಡಿರು. ಪುಣ್ಯಂ ಪಂಪಾವನಂ ಪನ್ಪುನ ಕಾರ್ಯಕ್ರಮದಂಚ ಜಿಲ್ಲೆದ ಪಾಕ ಕಡಿಟು ವಿಶೇಷ ಕಾರ್ಯಕ್ರಮ ದಿವೊಂದೊಂದು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ದಕ್ಷಿಣ ಕನ್ನಡ ಜಿಲ್ಲಾ ಮರ್ಯಾದಿ ಗುರ್ಕಾರ್ಯರು ಗುರುಸ್ವಾಮಿ ಮೋಹನ್ ಪಂತೆರು. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ದಕ್ಷಿಣ ಕನ್ನಡ ಜಿಲ್ಲಾ ಮರ್ಯಾದಿ ಗುರ್ಕಾರ್ಯರು ಗುರುಸ್ವಾಮಿ ಮೋಹನ್ ಬುಧಾರ ಕುಡ್ಲದ ಪತ್ರಿಕಾ ಭವನುಡು ಸುದ್ದಿ ಕೊಟ್ಟೊಡು ಪಾತಿರ್ದು ಸಂಘ ನಡಪೌನ ಪುಣ್ಯಂ ಪಂಪಾವನಂ ಪನ್ಪುನ ಕಾರ್ಯಕ್ರಮದಂಚ ಜಿಲ್ಲೆದ ಪಾಕ ಕಡಿಟ್ಟು ವಿಶೇಷ ಕಾರ್ಯಕ್ರಮ ದಿವೊಂದು ಪಂಡಿರು. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಅಯ್ಯಪ್ಪ ಮಾಲೆ ಪಾಡ್ನಕ್ಲೆಗ್ ಜಾಗೃತಿ ಮೂಡಾರೆಗಾದು ಬೊಕ್ಕ ಶಬರಿಮಲೆ ಸನ್ನಿಧಾನುಡು ಪ್ಲಾಸ್ಟಿಕ್ ದಕ್ಕುನ ಸೊತ್ತುಲಿನ ಇಜ್ಜಾಂದಿನಂಚ ಮಲ್ಪರೆ ಪ್ಲಾಸ್ಟಿಕ್ ದಾಂತಿ ಅಭಿಯಾನ ನಡಪಾವಂದಿತ್ತದು. ಈ ಬಗೆಟ್ಲ ಮಾಲೆ ಪಾಡ್ನಕ್ಲೆಗ್ ಜಾಗೃತಿ ಮೂಡಾವನುಂಡು. ಒಟ್ಟುಗೂ ಮಾಲೆಪಾಡ್ನಕ್ಲೆಗೂ ಶಬರಿಮಲೆಗೆ ಪೋಪುನೇಕ್ಕೆ ಸಂಬಂಧಪಟ್ಟದು ಮಾರ್ಗದರ್ಶನ ಆಕ್ಲೆಗೂ ಉಂತುನ ವ್ಯವಸ್ಥೆ ಇಂಚ ಮಾತ ವಿಚಾರಲಿನ ಬಗೆಟ್ಲ ಸಮಿತಿ ಮಾರ್ಗದರ್ಶನ ಕೊಡ್ಪುಣುಂದು ಗುರುಸ್ವಾಮಿ ಮೋಹನ್ ಪಂಡೆರು. ಶಬರಿಮಲೆ ಸನ್ನಿಧಿಯಲ್ಲಿ ಕೂಡ ನಾವು ಸ್ವಾಮಿಗಳ ಈ ಸಾಹಸ ಮುಖಾಂತರ ನಾವು ಸ್ವಾಮಿಗಳ ಕೆಲವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಶಬರಿಮಲೆಯಲ್ಲಿ ಈಗ ಒಳಕೊಲ್ಲಿಕೆಯಲ್ಲಿ ಯಾವುದೇ ಒಂದು ಸರಿಯಾದ ಸ್ಥಳ ಇಲ್ಲ. ಅದಕ್ಕೋಸ್ಕರ ಅಲ್ಲಲ್ಲಿ ಒಂದು ರೂಮಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಸಾಹಸ ಮುಖಾಂತರ ಹಮ್ಮಿಕೊಂಡಿದ್ದೇವೆ. ಹಾಗೆ ಇನ್ನು ಮುಂದೆ ಕೂಡ ಈ ಸಾಹಸದ ಮುಖಾಂತರ ಒಳ್ಳೊಳ್ಳೆ ಕೆಲಸವನ್ನು ಮಾಡಬೇಕೆಂಬ ಉದ್ದೇಶದಿಂದ ನಾವು ಅಲ್ಲಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅಲ್ಲಲ್ಲಿ ಎಲ್ಲ ಸ್ವಾಮಿ ವ್ರತಧಾರಿಗಳನ್ನು ಒಟ್ಟುಗೂಡಿಸಿ ಅಲ್ಲಿ ಯಾವುದೆಲ್ಲ ಶಾಸ್ತ್ರ ಮುಖಾಂತರ ಸ್ವಾಮಿಗಳಿಗೆ ಒಂದು ಉಪಯೋಗವಾಗುವಂಥ ಕೆಲಸ ಆಗಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟು ಅಲ್ಲಿ ಪ್ರತಿ ಸಲ ನಾವಲ್ಲಿ ಒಂದು ಸಭೆಯನ್ನು ಕರೆದು ಅವರಿಗೆ ಎಲ್ಲ ವಿಷಯವನ್ನು ಸಂಕ್ಷಿಪ್ತವಾಗಿ ಅವರಿಗೆ ಹೇಳಿದ್ದೇವೆ. ಗಣೇಶ್ ಪೊದ್ವಾಲ್, ಕಾತ್ಯಾಯಿನಿ ರಾವ್, ಮೋಹನ್ ಬರ್ಕೆ, ಸುಖರಾಜ್ ಸುದ್ದಿ ಕೊಟ್ಟೊಡಿದ್ದರು. ಕಟೀಲ ಗಿಡಿಗೆರೆತ್ತ ಶ್ರೀನಿಕೇತನುಡು ಅಂಗಾರೆ ಕಟೀಲು ಮೇಳೊಡ್ದು ಶಾಣ್ಮಾತುರ ಶರಬೇಶ್ವರ ಸತ್ಯದರ್ಶನ ಮಾರ್ಕಂಡೇಯ ಪ್ರಸಂಗದ ಆಟ ನಡೆತಂಡ ಕಟೀಲ ವೇದಮೂರ್ತಿ ಶ್ರೀ ವಾಸುದೇವ ಆಶ್ರಣ್ಯರ ಬೊಕ್ಕ ಸಂಸಾರ ಈ ಸೇವಾ ಆಟ ಅಟ್ಟಣೆ ಮಲ್ತದಿತ್ತೆರು. ಕಲ್ಜಿಗುಡು ನರಮಾಣಿಯರೆಗು ಆಚಾರ ವಿಚಾರುಲೆಡು ಸಂಸ್ಕೃತಿ ಸಂಸ್ಕಾರ ಕಲ್ಪವನ ತುಳುನಾಡದ ಒಂಜಿ ಮಾಮಲ್ಲ ಸಾಂಸ್ಕೃತಿಕ ಬೊಕ್ಕ ಆರಾಧನಾ ಕಲೆ ಯಕ್ಷಗಾನ ಆಟ ಆದಿತ್ತದು. ಅವೆನು ದೇವಸ್ಥಾನುಲಿನ ಆಟದ ಮೇಳ ಬೊಕ್ಕ ಯಕ್ಷಗಾನದ ಸಂಘ ಸಂಸ್ಥೆಲು ಒರಿಪಾದು ಬುಳೆಪವೊಂದು ಬೈದ ಭಕ್ತರು ಸೇವಾಕರ್ತರು ಪರಕೆದ ಆಟಗೊಬ್ಬಾದು ಈ ಕಲಾ ಪರಂಪರೆಗೂ ಉಮೇದು ಕೊರೊಂದು ಬೈದಿರು. ಕಟೀಲು ಗಿಡಿಗೆರೆತ್ತ ಶ್ರೀನಿಕೇತನುಡು ಅಂಗಾರೆ ಕಟೀಲು ಮೇಳೊಡ್ದು
ಕಟೀಲು ವೇದಮೂರ್ತಿ ಶ್ರೀ ವಾಸುದೇವ ಆಶ್ರಣ್ಯರ ಬೊಕ್ಕ ಸಂಸಾರದಕ್ಕಲು ಸೇವೆ ಆಟ ಅಟ್ಟಣೆ ಮಲ್ತದಿತ್ತೆರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮಕ್ಕಳು ಷಣ್ಮಾತುರ ಶರಬೇಶ್ವರ ಸತ್ಯದರ್ಶನ ಮಾರ್ಕಂಡೇಯ ಪ್ರಸಂಗಲಿನ ಆಟ ಗೊಬ್ಬುದು ತೋಜಾಯರು. ಊರು ಪರ ಊರು ಆಟದ ಅಭಿಮಾನಿಲು ಕಟೀಲ್ದ ಭಕ್ತರು ಆಶ್ರಣ ಬಂಧುಲು ಕಟೀಲು ಶ್ರೀ ದುರ್ಗೆನ ಇಂಬು ನಟ್ಟೊಂದು ಆಟ ತುಯ್ಯರು. ಗಂಗಾಧರ ಗಜ ಚರ್ಮಾಂಬರದರ ವ್ಯಾಘ್ರ ಚರ್ಮಾಂಬರದರ ನಿನಗೆ ನಮೋ ನಮೋ ನಮೋ. ಬಂದೆಯ ಹೇವರಿಕೆಯನ್ನು ಮಾಡದೆ ನಿನಗೊದಗಿ ಬಂದಂತಹ ಸಂಕಷ್ಟದ ಪರಿಯನ್ನು ವಿವರಿಸಿ ಹೇಳು. ಪರಿಹರಿಸೋಣ ಪರಿಹರಿಸೋಣ. ನಮ್ಮ ಕಷ್ಟ ಲಾಲಿಬುದೆಲೆ ಗಿರಿಜಾಲೋಲನೆ ಪವಣೆಯನೆ ಒಪ್ಪೇಳಲೆ ಮೂಲ ಪ್ರಕೃತಿಯಾದಿ ಬರುಜನ ತೋಳ ಬಂಬರದೊಳಗಿರಲಿಕ ಮುನಿ ಜಾಲ ನರೆದರವರಿತು ಶಿವೆಯದಿ ಲಜ್ಜೆಯನು ತಾಳಿಕೆ. ಋಷಿಮುನಿಗಳು ಎಲ್ಲವನ್ನು ಅರಿತು ನಡೆಯಬೇಕಾದವರು. ಹಾಗಾದ್ರೆ ಈ ರೀತಿಯಾಗಿ ಬರ್ತಾರೆ ಅಂತ ಆದ್ರೆ ಇವರಿಗೆ ಶಾಸ್ತಿಯನ್ನು ಮಾಡಲೇಬೇಕು. ಇನ್ನು ಮುಂದಕ್ಕೆ ಇವರು ಒಂದೇ ಕಾಲಕ್ಕೆ ತನ್ಯ ಬೂಡೆ ಮನ ಮಾಡಿದರು. ಜಾಗೃತಗೊಳ್ಳುತ್ತಾ ಉಂಟು. ಹಾಗಾಗಿ ನಾವೆಲ್ಲರೂ ಸೇರಿ ಕನ್ಯಪಾನವನ್ನು ನೀಡೋಣ. ಈ ಮಗುವಿನ ರಕ್ಷಣೆ ನೀವೇ ಮಾಡಬೇಕು. ನಾವು ರಕ್ಷಣೆ ಮಾಡಬೇಕು. ಆಲಿಸುತ್ತಿದ್ದನೆಲ್ಲ ಸರ್ವೇ ಜನೊಲಿದು ಸ್ಕಂದ ಷಣ್ಮುಖನೆಂದು ಕರೆದರು ಕೂಗಿ ಎಂದೆಲೆ ಕರುಣದೊಳ್ ಅಗಜೆ ಜಾಡಿದರು. ನನ್ನ ಮದುವೆ ವಿಷಯವಾಗಿ ತಂದೆಯವರ ಅಭಿಪ್ರಾಯವನ್ನು ಕೇಳಿಕೊಳ್ಬೇಕಾಗ್ತದೆ. ಆದ್ದರಿಂದ ನಾವೆಲ್ಲ ಕೈಲಾಸಕ್ಕೆ ಹೋಗೋಣವೇ? ಹೋಗೋಣ ಹೋಗೋಣ. ಹೇಗಪ್ಪ ಕಾರ್ತಿಕೇಯ ಕಲ್ಯಾಣ ಸಂಭ್ರಮ? ಹೀಗಾಗಲಿಲ್ಲ ಶೋಭಾಲೆ ಇತ್ತೆ ಕೊಡೂರು ಇನ್ನಿತ ಮಲ್ಲ ಸುದ್ದಿಲು. ಸಾಲದೆ ತಂದು ಪಿರಕೊರಂದಿನ ಕೊಣಾಜೆ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಪದ್ರಾಡ್ ಚೆಕ್ ಬೌನ್ಸ್ ಕೇಸ್ ಕೊಣಾಜೆ ಪೊಲೀಸರು ಹಿಡಿದು ತನಿಖೆ. ಕಾರ್ಲಡ್ ಒಂಜೆ ಇಲ್ಲಡ್ದು 14 ಪೆತ್ತೊಲಿನ ಕಳೆಯನ್ನ ಯಶೋಧ ಆಚಾರ್ಯರ್ನ ಇಲ್ಲಡೆ ಒಡಿಪು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಬೊಕ್ಕ ಕಾರ್ಲದ ಯುವ ಕಾಂಗ್ರೆಸ್ ಭೇಟಿ ಸಮಾಧಾನ ಪಂಡಿನ ನಾಯಕರು. ನಮ್ಮ ಕುಂಡದ ಕರ್ನಾಟಕ ಬ್ಯಾಂಕ್ ಬಿಸಿನೆಸ್ ಟಾನಿಕ್ 105ನೇ ಸಂಚಿಗೆ ಪಜ್ಜೆ ಜನವರಿ 14 ಐತಾರ ಕುಡ್ಲದ ಡೊಂಗರಕೇರಿ ಕೆನರಾ ಹೈಸ್ಕೂಲ್ದ ಸುಧೀಂದ್ರ ಆಡಿಟೋರಿಯಂ ಸಂಭ್ರಮಾಚರಣೆ. ಎಸ್ಎಸ್ ನಾಯಕ್. ಕಟೀಲು ಗಿಡಗೆರೆತ ಶ್ರೀನಿಕೇತನುಡು ಕಟೀಲು ಮೇಳೊಡ್ದು ಸೇವೆ ಆಟ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಐತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.